ನಾನು ಎಳೆದು ತಂದಿರುವ ವಿಮೋಚನಾ ರಥವನ್ನು ಸಾಧ್ಯವಾದರೆ ಮುನ್ನಡೆಸಿ, ಇಲ್ಲದಿದ್ದರೆ ಇಲ್ಲಿಯೇ ಬಿಡಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಬಹುಜನರ ವಿಮೋಚಕ ಬಾಬಾ ಸಾಹೇಬರ ಮಾತುಗಳು ಹಾಗೂ ದಲಿತರ ಗುಡಿಸಲಲ್ಲಿ ಹೋರಾಟದ ಹಣತೆ ಹಚ್ಚಿದ್ದೇನೆ. ಹೊರಗೆ ಗುಡುಗು ಮಿಂಚು ಬಿರುಗಾಳಿ ರಭಸವಾಗಿ ಬೀಸುತ್ತಿದೆ. ಹಣತೆ ಆರದಂತೆ ನೋಡಿಕೊಳ್ಳಿ ಎಂಬ ದಲಿತ ಸಂಘದ ಸ್ಥಾಪಕ ಪ್ರೊಫೆಸರ್ ಕೃಷ್ಣಪ್ಪನವರ ಮಾತುಗಳನ್ನು ತಮ್ಮ ಬದುಕಿನ ಸಂವಿಧಾನ ಮಾಡಿಕೊಂಡು ಹಳ್ಳಿಯಿಂದ ಡಿಲ್ಲಿಯವರೆಗೆ ಈ ಸೈದ್ಧಾಂತಿಕ ಚಿಂತನೆಗಳನ್ನು ಚೆಲ್ಲುತ್ತಿರುವ ಹಾಗೂ ಬುದ್ಧ, ಬಸವ, ಅಂಬೇಡ್ಕರ್ ವಾದಿ ಪೂರ್ವಿಕರ ಕನಸನ್ನು ನನಸು ಮಾಡುವ ಸಲುವಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡಿರುವ ನಮ್ಮೆಲ್ಲರ ನಾಯಕರು ಹಾಗೂ ನಮ್ಮ ಮಾರ್ಗದರ್ಶಕ ಗುರುಗಳು ಆಗಿರುವ ಹೂಡಿ ವೆಂಕಟೇಶ್ ರವರ ಇಂದು ಜನ್ಮ ತಳೆದ ದಿನ. ತಮ್ಮ ಜೀವನವಿಡೀ ಸೈದ್ಧಾಂತಿಕ ವಿಚಾರವಾದಗಳನ್ನು ಚಾಚು ತಪ್ಪದೆ ಪಾಲಿಸುವ ಸರಳ ಜೀವನ ಶೈಲಿ, ಆಡಂಬರವಿಲ್ಲದ ಹೆಜ್ಜೆಗಳು. ಸಾವಿರ ಅವಕಾಶಗಳು ಸಾಲು ಸಾಲು ಬಂದರೂ ತಿರಸ್ಕರಿಸುತ್ತಾ ಬಾಬಾ ಸಾಹೇಬರ ಹಾದಿಯಲ್ಲಿ ಮುನ್ನಡೆವ ಹೂಡಿಯವರ ಜೀವನವೇ ಒಂದು ಹೋರಾಟವಾಗಿದೆ. ಆರಂಭದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಕಮ್ಯುನಿಸ್ಟ್ ತತ್ವಗಳಿಂದ ಪ್ರಭಾವಿತರಾಗಿ ಕಾಮ್ರೇಡ್ ರೂಪ ಪಡೆದು ಚಳವಳಿಗೆ ಧುಮುಕಿದವರು. ನಂತರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮತ್ತು BK ಅವರ ಆಪ್ತ ಒಡನಾಡಿಯಾಗಿ ದೇಶದ ಚರಿತ್ರೆ ತಿಳಿದು ದೇಶಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಿ ಬಹುಜನ ಸಮಾಜಕ್ಕೆ ಜಾಗೃತಿ ಮೂಡಿಸಿದ್ದು ತುಂಬಾ ಅಚ್ಚರಿಯ ವಿಚಾರ. ಕರ್ನಾಟಕದಲ್ಲಿ 70ರ ದಶಕದಲ್ಲಿ ದಲಿತ ಸಂಘಟನೆಯನ್ನು ಕಟ್ಟಿದ ಕೆಲವರಲ್ಲಿ ಹೂಡಿ ಒಬ್ಬರು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜೊತೆಯಲ್ಲಿ ಕೊನೆಯವರೆಗೂ ಜೊತೆಯಾಗಿ ಹೆಜ್ಜೆ ಹಾಕಿದವರು ಹೂಡಿ. ಭೂಮಿ ಹೋರಾಟದಲ್ಲಿ ತಮ್ಮ ಛಲ ಬಿಡದೆ ಹೋರಾಟದಿಂದ ಗೆದ್ದು ಅನೇಕ ಬಡವರಿಗೆ ಭೂಮಿ ಕೊಡಿಸಿದ ಛಲದಂಕಮಲ್ಲ ನಮ್ಮ ಹೂಡಿ. BK ಅವರಿಗೆ ತುಂಬ ಆತ್ಮೀಯರಾಗಿದ್ದ ಹೂಡಿಯವರು BK ಅವರ ನೂರಾರು ಹೋರಾಟದಲ್ಲಿ ಭಾಗವಹಿಸಿದ ಧನ್ಯತೆಯನ್ನು ಇಂದಿಗೂ ಸ್ಮರಿಸುತ್ತಾರೆ. ಸಾಯುವ ಕೆಲವೇ ದಿನಗಳ ಹಿಂದೆ ಇವರು ಹೇಳುವ ಮಾತುಗಳು ಎಂತಹವರ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. BK ಅವರೇ ಬೆಳೆಸಿದ DSS ಹೋರಾಟಗಾರರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಚಳವಳಿಯನ್ನು ಮಾರಿದ್ದು, ಅವರನ್ನು ಕಂಡಾಗಲೆಲ್ಲ ಬೇಕಂತಲೇ ಕೀಟಲೆ ಮಾಡುತ್ತಿದ್ದು ಅದೇ BK ಸತ್ತಾಗ ಅವರ ನಾಟಕೀಯ ಮಾತುಗಳನ್ನು ಆಡಿದ್ದು ಎಳೆಯಾಗಿ ಕಟ್ಟಿಕೊಡುತ್ತಾರೆ ಹೂಡಿ. ನಾನಕ್ ಚಂದ್ರ ರತ್ತೂರ್ ಅವರು ಅಂಬೇಡ್ಕರ್ ಅವರ ಕೊನೆಯ ದಿನಗಳು ಪುಸ್ತಕದ ಅಂಶಗಳು ನಿಜಕ್ಕೂ ಅಂತರಾಳಕ್ಕಿಳಿದು ಕಣ್ಣೀರು ತರಿಸುವುದು ತಪ್ಪಲ್ಲ. ಶಿಬಿರದಲ್ಲಿ ಕುಳಿತು ಕೇಳುತ್ತಿದ್ದರೆ ಚಳವಳಿ ರಕ್ತನಾಳಕ್ಕೆ ಇಳಿಯುತ್ತದೆ. ಇಂದಿಗೂ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಇಳಿವಯಸ್ಸಿನಲ್ಲಿ ಯುವಕರಂತೆ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ನಗರ ಹಳ್ಳಿ ಕೇರಿಗಳಿಗೆ ತಿಳಿಸುತ್ತಾ ಊರೂರು ಸುತ್ತುವ ಬುದ್ಧ ಜಂಗಮರಂತೆ. ಯಾವುದೇ ಮೋಸ ಅನ್ಯಾಯವನ್ನು ಅರಿಯದ ಹಳ್ಳಿಯ ಮುಕ್ತ ಜನರನ್ನು ನೋಡುತ್ತಲೇ ಅವರ ಸ್ಥಿತಿ ಕಂಡು ಕಣ್ಣೀರು ಸುರಿಸುವ ಮಾನವೀಯತೆಯ ಕೊಂಡಿ ಹೂಡಿ. ಅನಾರೋಗ್ಯವಿದ್ದರೂ ಅನೇಕ ಶಿಬಿರಗಳಲ್ಲಿ ನಡೆಸಿಕೊಡುವ ಸಂಪನ್ಮೂಲ ವ್ಯಕ್ತಿ. ಸಾವು ತಮ್ಮ ಬೆನ್ನ ಹಿಂದೆಯೇ ನೆರಳಂತೆ ಕಾಡುತ್ತಿದ್ದರೂ, ಮನೆಯಲ್ಲಿ ಕಷ್ಟಗಳ ಸುರಿಮಳೆ ಇದ್ದರೂ ತಮ್ಮ ಸಿದ್ಧಾಂತವನ್ನು ಎಂದಿಗೂ ಮಾರಲಿಲ್ಲ. ಯಾರೊಂದಿಗೂ ರಾಜಿ ಮಾಡಿಕೊಳ್ಳಲಿಲ್ಲ. ಒಡೆದು ಚೂರು ಚೂರಾಗಿರುವ ದಲಿತ ಗೆಳೆಯರನ್ನು ಒಂದುಗೂಡಿಸಿ ಮುನ್ನಡೆಯುವುದನ್ನು ಕಣ್ಣಾರೆ ಕಂಡು ಪುಳಕಿತಗೊಳ್ಳುವ ತವಕ ಹೂಡಿಯವರದ್ದು. BK ಅವರ ಕನಸುಗಳನ್ನು ನನಸು ಮಾಡುವ ಮಹಾದಾಸೆ ಇವರದ್ದು. ಪ್ರಸ್ತುತ ದಿನದಲ್ಲಿ ದಲಿತರ ಅಘೋಷಿತ ದೌರ್ಜನ್ಯ, ಹಿಂಸೆ, ದಬ್ಬಾಳಿಕೆ, ಅತ್ಯಾಚಾರವನ್ನು ನೋಡಿ ಬೆಂಕಿಯಂತೆ ಸಿಡಿಯುವ ಹೂಡಿ ಇಂದಿಗೂ ಹಿರಿಯರೊಂದಿಗೆ ಹಿರಿಯರಾಗಿ, ಕಿರಿಯರೊಂದಿಗೆ ಕಿರಿಯರಾಗಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ವಿಮೋಚನಾ ರಥವನ್ನು ಮುನ್ನಡೆಸಲು ಹಳ್ಳಿಗಳಿಗೆ ತೆರಳಿ ಭೀಮವಾದಿಗಳನ್ನು ಹುಟ್ಟು ಹಾಕುತ್ತಿರುವ, ಅವರ ಹೆಗಲಿಗೆ ಹೆಗಲು ಕೊಟ್ಟು ಕೈ ಜೋಡಿಸುತ್ತಿರುವ ನೌಕರ ವರ್ಗ ಹಾಗೂ ದಲಿತ ಯುವಕರ ಗುಂಪು ನಿಜಕ್ಕೂ ಶ್ಲಾಘನೀಯ. ಇವತ್ತು ಗುರುಗಳಾದ ಹೂಡಿ ವೆಂಕಟೇಶ್ ಸರ್ ಅವರು ಶೋಷಿತ ಸಮಾಜವನ್ನು ತೊರೆದು ಬುದ್ಧನಲ್ಲಿ ನಿಬ್ಬಾಣವಾಗಿದ್ದಾರೆ. ಇವರ ಇಲ್ಲದಿರುವಿಕೆ ಬಹುಜನ ಚಳವಳಿಗೆ ಮತ್ತು ದಲಿತ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ. ಕರ್ನಾಟಕದ ಎಲ್ಲ ದಲಿತ ಪರ ಸಂಘಟನೆಗಳು ಒಂದಾಗಿ ರಾಜ್ಯಾಧಿಕಾರ ಹಿಡಿಯಬೇಕೆಂಬ ಇವರ ಕನಸನ್ನು ನಾವುಗಳೆಲ್ಲ ತೀರಿಸಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಜೀವಿಕ ಮಂಜು, ಜೀವಿಕ ಚಿಕ್ಕಮ್ಮ, MY ಶಿವಕುಮಾರ್, ದೊಡ್ಡೇರಿ ಮಹಾಲಿಂಗಯ್ಯ, ವಕೀಲರಾದ ಶಿವಕುಮಾರ್ ದಾಸರಹಳ್ಳಿ, ರಾಜು ಅಂಜನ್, ನಾಗೇಶ್, ಸಾಹಿತಿ ಅನುರಾಜ್, ರಮೇಶ್, ಪಾಂಡುರಂಗಯ್ಯ, DJS ಕೋಟೆಕಲ್ಲಪ್ಪ, ಬೆಸ್ಕಾಂ ರಾಮಣ್ಣ, ಶಿಕ್ಷಕ MC ರಾಮಣ್ಣ ಉಪಸ್ಥಿತರಿದ್ದರು. ವರದಿ ದೊಡ್ಡೇರಿ ಮಹಾಲಿಂಗಯ್ಯ. ಭಾಳ ಕಡೆ ಸಂಪನ್ಮೂಲ ಕೆಲಸ ಮಾಡೋದ್ರಿಂದ ಗುರುಗಳು ಹೂಡಿ ವೆಂಕಟೇಶ್ ಅವರು ಭಾಳ ಜನಕ್ಕೆ ಹುರುಪನ್ನು ಕೊಟ್ಟಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಮನಸ್ಸಲ್ಲಿ ತುಂಬಿದಂಥವ್ರು. ಅದೇ ರೀತಿ ಕಾಂಶಿರಾಮ್ ಸಾಹೇಬರ ನಡವಳಿಕೆಯನ್ನು ಎಲ್ಲರಿಗೂ ಹೇಳಿದಂಥವ್ರು. ಭಾಳ ಕರ್ನಾಟಕದಾದ್ಯಂತ ಎಲ್ಲ ಶಿಬಿರಗಳನ್ನು ಮಾಡಿ ಎಲ್ಲರಿಗೂ, ಈ ರಾಜ್ಯದ ಜನರಿಗೆಲ್ಲರಿಗೂ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಹೇಳಿ ಅವರು ನಮ್ಮನ್ನೆಲ್ಲ ಇದು ಮಾಡಿದ್ದಾರೆ. ಅಂಥವ್ರು ಇವತ್ತು ಅಗಲಿದ್ದಾರೆ. ಅಂಥವ್ರಿಗೆ
ಎಲ್ಲರೂ ನಾವು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲೂ ಹೋಗಿಲ್ಲ, ನಮ್ಮೊಳಗೆ ಇರ್ತಾರೆ, ಅಜರಾಮರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಸಮಾಜದ ಎಲ್ಲ ಬಂಧುಗಳೇ, ಹಿರಿಯರೇ, ಗುಡಿ ವೆಂಕಟೇಶ್ ಅವರು ಇಡೀ ರಾಜ್ಯಾದ್ಯಂತ ಅತ್ಯಂತ ಪ್ರಸಿದ್ಧವಾಗಿರುವಂತಹ ವ್ಯಕ್ತಿಯಾಗಿದ್ದರು. ಅಂಬೇಡ್ಕರ್ ವಿಚಾರಧಾರೆಗಳನ್ನ ಎಲ್ಲ ಕಡೆನೂ ಪ್ರಚಾರ ಮಾಡ್ತಾ ಇದ್ದಂಥವರು. ಬಹುಶಃ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ಆ ಮನೆಯವರಿಗೆ, ಆ ಮಕ್ಕಳಿಗೆ ನೀಡಲಿ ಅಂತ ಹೇಳ್ತಾ, ಗುಡಿ ವೆಂಕಟೇಶ್ ಅವರು ಏನು ಮಾಡ್ತಿದ್ರು ಅಂದರೆ, ಅಂಬೇಡ್ಕರ್ ಕೆಲವು ವಿಚಾರಗಳನ್ನು ನಮ್ಮಲ್ಲಿ ಹೇಳ್ಕೊಂಡಿದ್ರು. ಏನು ಹೇಳ್ಕೊಂಡಿದ್ರು ಅಂದರೆ, ನೀವು ವಿದ್ಯಾವಂತರಾಗಿ ನೌಕರಿಯಲ್ಲಿದ್ದರೆ ನೀವು ಸಮಾಜಕ್ಕೆ ಏನಾದರೂ ಮಾಡಿರಿ, ಏನಾದರೂ ಕೊಡುಗೆ ಕೊಡ್ರಿ ಅಂತ ಹೇಳೋರು. ಅವರು ಹೇಳಿದ್ದು ಮಾತ್ರಂತೆ ಒಂದು ವರ್ಡ್ ಏನಂದರೆ, ಗೋ ಬ್ಯಾಕ್ ಟು ಯುವರ್ ಸೊಸೈಟಿ, ಪೇ ಬ್ಯಾಕ್ ಟು ಯುವರ್ ಸೊಸೈಟಿ ಅಂತ ಹೇಳೋರು. ಯಾರಾದರೂ ನೌಕರಿನಲ್ಲಿದ್ದರೆ ಅವರು ನೌಕರಿಯಲ್ಲಿ ಇಲ್ಲದಂಥವ್ರಿಗೆ ಸಹಾಯ ಮಾಡಿರಿ ಅನ್ನೋ ಮಾತನ್ನು ಹೇಳ್ತಿದ್ರು. ಈ ಆಲೋಚನೆ ಇಟ್ಕೊಂಡು ಗುಡಿ ವೆಂಕಟೇಶ್ ಅವರು ಇಡೀ ಸಮಾಜಕ್ಕೆ ಅವರು ಒಂದು ಸಂದೇಶನ ಈ ರೀತಿ ಸಾರಿದರು, ಈ ರೀತಿಯಾಗಿ ಸಮಾಜಕ್ಕೆ ಪೇ ಬ್ಯಾಕ್ ಮಾಡಿದರು. ಅದರಿಂದ ಈ ದಿನ ನಮಗೆ ಅತ್ಯಂತ ನೋವು ತರುವಂಥ ದಿನ. ಅವರ ಆಗಲಿಕ್ಕೆ ಭಗವಂತ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂತ ರಾಜವಂಶಸ್ಥ ಗುಡಿ ವೆಂಕಟೇಶ್ ಅವರು ಎಲ್ಲರೂ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಅವರು ಯಾರು ಗೊತ್ತಿಲ್ಲ ಅನ್ನೋಂಥ ಅವರು ಯಾರೂ ಇಲ್ಲ. ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡಂಥವರು ಎಲ್ಲರೂ ಗುಡಿ ವೆಂಕಟೇಶ್ವರ ಒಂದು ಹೆಸರನ್ನ ಕೇಳಿರ್ತೀವಿ. ಹಾಗೆಯೇ ನಮ್ಮ ಇಲಾಖೆನಲ್ಲೂ ಸಹ ನಾವು ಅಂಬೇಡ್ಕರ್ ಜಯಂತಿ ಮಾಡಿದಾಗ 2000 ಶ್ರೀಧರ್ ಕಲಿವಾಳ್ ಸಾಹೇಬರು ಮತ್ತು ಗುಡಿ ವೆಂಕಟೇಶ್ವರನ್ನ ನಾವು ಪ್ರಧಾನ ಭಾಷಣಕಾರಾಗಿ ಕರೆಸಿದ್ವಿ. ಅವಾಗ ಅವತ್ತಿಂದ ಇಲ್ಲೇವರೆಗೂ ಅವರು ಎಲ್ಲೇ ಕರೆದ್ರು ಒಂದು ವಿಶ್ ಮಾಡೋರು. ಅಂದರೆ ಅಷ್ಟು ಜ್ಞಾಪಕ ಶಕ್ತಿ ಅವ್ರಿಗೆ. ನಾವು ಒಂದು ಟೈಮ್ ಅವ್ರನ್ನ ಕರೆಸಿ ಸನ್ಮಾನ ಮಾಡಿದ್ದು. ನಾವು ಇಲ್ಲೇ ಕಂಡ್ರು ಅವರು ನಮ್ಮನ್ನು ಗುರುತಿಸೋರು. ಅಷ್ಟು ಸ್ಮರಣೀಯವಾಗಿರ್ತಕ್ಕಂಥ ವ್ಯಕ್ತಿ ಅವರು. ಅವರ ಹೆಸರು ಅಜರಾಮವಾಗಿರುತ್ತೆ. ಅವ್ರು ನಮ್ಮಿಂದ ದೈಹಿಕವಾಗಿ ದೂರ ಆದ್ರೂ ಮಾನಸಿಕವಾಗಿ ಎಲ್ಲರ ಮಕ್ಕಳು ಇರ್ತಾರೆ ಅಂತ ಹೇಳ್ತಾ, ಏನು ನಮ್ಮ ಬಾಬಾ ಸಾಹೇಬ್ ಅವರ ಅನುಯಾಯಿ, ನಮ್ಮ ಕಾಂಚೀರಾಮ್ಜಿ ಅವರ ಅನುಯಾಯಿ, ಪ್ರೊಫೆಸರ್ BK ಅವರ ಅನುಯಾಯಿ, ಮತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನು ದಾರ್ಶನಿಕರಿದ್ರು ಅವರೆಲ್ಲ ತತ್ವ ಪ್ರಚಾರಕರಾಗಿ ಸುಮಾರು ವರ್ಷಗಳಿಂದ ನಮ್ಮ ಸಮುದಾಯವನ್ನು ಕಟ್ಟುವಳ್ಳಿ ಸುಮಾರು ನಿರಂತರವಾಗಿ ಅವರು ಸಲ್ಲಿಸಿಕೊಂಡು ಬಂದಂತಹ ನಮ್ಮ ಸಮುದಾಯದ ಹಿರಿಯರು, ನಮ್ಮ ಸಮುದಾಯದ ಗೌರವಾನ್ವಿತ ವ್ಯಕ್ತಿಗಳು ಆಗಿರ್ತಕ್ಕಂತಹ ಶ್ರೀಯುತ ಗುಡಿ ವೆಂಕಟೇಶ್ ಸಾಹೇಬರು ನಮ್ಮನ್ನೆಲ್ಲ ಇವತ್ತು ಅಗಲಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಮುದಾಯಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಎಲ್ಲ ದಾರ್ಶನಿಕರು, ಭಗವಾನ್ ಬುದ್ಧಿ ಆದಿಯಾಗಿ ಎಲ್ಲ ಅಂಬೇಡ್ಕರ್ ಎಲ್ಲ ದಾರ್ಶನಿಕರು ಮತ್ತು ಬಾಬು ಜಗಜೀವನರಾಮ್ ಅವ್ರಿಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಅವರ ಒಂದು ಶಕ್ತಿ ನಮ್ಗೆ ಇರಲಿ ಅಂತಂದು ಹೇಳ್ತಾ, ಜೊತೆಗೆ ಇವತ್ತೇನು ನಮ್ಮ ಅವರು ನಮ್ಮನ್ನು ಅಗಲಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲ ಸಮುದಾಯದಲ್ಲಿ ಇವತ್ತು ಈ ಸೇರುವನ್ನು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ನಮ್ಮ ಹಿರಿಯರು ಎಲ್ಲರೂ ಮಾತಾಡ್ತಾ ಇದ್ದಾರೆ.